ಕೋಣಗಳು ಇರೋದು ಓಡಿಸ್ಲಿಕ್ಕೆ ಅಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಹೌದು, ಅದು ಏನಿದ್ರು ಗದ್ದೆ ಉಳುವುದಕ್ಕಾಗಿ ಮಾತ್ರ. ಹೌದು, ಅದರ ಕಾಲಿನ ಆ ಚಿಪ್ಪು ಅಂತ ಹೇಳ್ತಾರೆ, ಇದರ ಪ್ರಕಾರ ಅವ್ರು ಹೇಳೋದು ಕೋಣಗಳ ಬಾಡಿ ಕುದುರೆ ಮಾತ್ರ ಓಡಿಸ್ಲಿಕ್ಕೆ ಇರುವಂಥದ್ದು, ಕುದುರೆ ಬಾಡಿ ಹೀಗಿದೆ, ಓಡುವ ರೀತಿಯಲ್ಲಿರ್ತದೆ, ಕೋಣನ ಬಾಡಿ ಓಡುವ ರೀತಿಯಲ್ಲಿ ಇಲ್ಲ, ಅದು ನಡೆಯುವಂಥದ್ದು ಮಾತ್ರ ಅಂತ ಹೇಳೋದು. ಆದ್ರೆ ಕೋಣನು ಓಡ್ತದೆ, ಎಲ್ಲಿಯೂ ಓಡುವುದಿಲ್ಲ ಅಂತ ಇಲ್ಲ. ಈಗ ಕೋಣ ಓಡೋದನ್ನು ಓಡಿಸ್ತಾರಾ? ಎಸ್, ಇಲ್ಲಿ ರೆಕಾರ್ಡ್ ನೀವು ನೋಡಿದ್ರೆ 100 ಮೀಟರ್ಸ್ ಓಟ ಜಾಕಿ ಓಡ್ಲಿಕ್ಕೆ ಆಗುದಿಲ್ಲ, ಅದು ಓಡ್ತದೆ. ಇವ್ರು ಹೇಳೋದು ಓಡುದಲ್ಲ ಅಂತ. ಬಟ್ ನಾವು ಪ್ರೂವ್ ಮಾಡಿ ತೋರಿಸಿದ್ವಲ್ಲ, ಯಾವುದಾದ್ರೂ ತೋರಿಸುದು ಹೇಗೆ, ಪ್ರೂವ್ ಮಾಡಿ ತೋರಿಸಿದ್ರೆ ಅದು ಓಡ್ತದೆ ಅಂತ. ಈಗ ಕುದುರೆನೂ ಹಾಗೆ, ಅದಕ್ಕೆ ಮೇಲ್ಗಡೆ ಭಾರ ಹಾಕೊಂಡು ಹೋದ್ರೆ ಅದು ಕುದುರೆ ಓಡುದಿಲ್ಲ, ಕತ್ತೆ ತರ ಹೊತ್ಕೊಂಡು ಹೋಗ್ಬೋದು. ಅದನ್ನು ಓಡಿಸಿ ಓಡ್ಲಿಕ್ಕೆ ಆಗಿದೆ. ಹಾಗೆ ಕೋಣನ್ನು ಓಡಿಸಬಹುದು, ಅದಕ್ಕೆ ಪ್ರೂವ್ ಆಗಿದೆ. ಅದು ಕೋರ್ಟಲ್ಲಿ ಏನು ಇದು ಆಗ್ಲಿಲ್ಲ. ಇವ್ರದ್ದು ಒಂದು ಕ್ರುಯಾಲಿಟಿ ನಡೆಸ್ತಾರೆ, ಅದರ ಮೇಲೆ ಹೊಡಿತಾರೆ, ಬೆತ್ತಗಳಿಂದ ವಿಪರೀತವಾಗಿ ರಕ್ತಪರವಾಗಿ ಹೊಡಿತಾರೆ ಅಂತ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರ್ತಾ ಇತ್ತು. ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಅಂತ ಶೂಟ್ ಮಾಡಿದಂಥ ದೃಶ್ಯಗಳು ಕೂಡ ಸಿಗ್ತಾ ಇತ್ತು. ಹೌದು, ನಾವು ಹೊಡಿಯೋದನ್ನು ಕಂಬಳದಲ್ಲಿ ವೆರಿ ಕ್ಲಿಯರ್ ಆಗಿ ಕಂಬಳದ ಮಾಡೋರಿಗೆ ಹೇಳಿದ್ದೀವಿ, ನೀವು ಹೊಡಿಬಾರ್ದು, ತಟ್ಟಬೇಕು, ಹೊಡಿಬಾರ್ದು. ಯಾವಾಗಲೂ ಅಂತ ಹೊಡಿಯೋ ಪರಿಸ್ಥಿತಿ ನಾವು ಈಗ ಕಂಬಳ ನಡೆಸುವಾಗಲೂ ನಾವು ಹೇಳ್ತೀವಿ, ಆವಾಗ ಅನೌನ್ಸ್ ಮಾಡ್ತೀವಿ, ಹೊಡಿಯೋದು ನಿಮ್ಮನ್ನು ಕಂಬಳದಿಂದ ಹೊರಗೆ ಕಳಿಸ್ತೀವಿ. ಹೊಡಿಯೋದು ಕಡಿಮೆ ಆಗಿದೆ. ಮೊದಲು ಅಂಥ ಪರಿಸ್ಥಿತಿ ಇತ್ತು, ಹಿಂದಿನ ದಿವಸಗಳಲ್ಲಿ ಇತ್ತು. ಈಗ ಆ ಕೋಣಗಳೆಲ್ಲ ಟ್ರೈನ್ಡ್, ಅದು ಆ ಬುಡಿಯ ಅಂತ ಹೇಳಿದ್ರೆ ಅದು ಓಡಿ ಅಲ್ಲಿ ಸೇರಿ ಆಯ್ತು. ಅದರ ಬೇರೆ ಅದಕ್ಕೆ ಏನು ವಿಚಾರಗಳಿಲ್ಲ. ಯಾರು ತಟ್ಟದಿದ್ರೆ, ಈಗ ನೋಡಿ ಕಲ್ಲು, ಒಂದು ದೊಡ್ಡ ಕಲ್ಲು ಇರ್ತದೆ, ಅದನ್ನು ಚೆನ್ನಾಗಿ ಶಿಲ್ಪಿ ಎಲ್ಲ ಮಾಡಿದ ನಂತರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೊಟ್ಟು ನಾವು ದೇವರಾಗಿ ನಾವು ಪ್ರಾರ್ಥನೆ ಮಾಡಿ ಅದನ್ನು ಆರಾಧನೆ ಮಾಡ್ತೇವೆ. ಅದೇ ರೀತಿ ಚಿಕ್ಕ ಮಗು ಕೂಡ ನೋಡಿ ಹಾಗೇನೆ ಬಿಡಿಯಂತೆ ಎಲ್ಲಾದ್ರೂ ತಿರುಗಿಕೊಂಡು ಏನಾದ್ರೂ ಮಾಡಿ ಬೀದಿ ಬಿಕಾರಿಯಾಗಿ ಹೋಗ್ತಾನೆ. ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವನನ್ನು ತಿದ್ದಿ ಪ್ರಾಮಾಣಿಕವುಳ್ಳ ವ್ಯಕ್ತಿಯನ್ನು ಕೊಡ್ತೀವಿ ನಾವೆಲ್ಲ ಆ ರೀತಿ ಬೆಳೆದು ಬಂದವರು. ಕಂಬಳ ಒಂದು ವೇಳೆ ಹೊರತುಪಡಿಸಿದ್ರೆ ಕೋಣಗಳ ಗತಿ ಏನು ಸರ್ ಆಗಿದ್ರೆ? ಈ ಪ್ರಾಣಿ ದಯಾ ಸಂಘದಗಳಿಗೆ ನಾವು ಅದನ್ನೇ ಹೇಳಿದ್ದು, ನಾವು ಕಂಬಳ ಫುಲ್ಲು ನಿಲ್ಲಿಸ್ತೀವಿ. ಸಾಧಾರಣ 3,000 ಜೊತೆ ಕೋಣಗಳಿದ್ದೇವೆ. ನೀವು ಅದನ್ನು 5 ತಿಂಗಳು ಸಾಕಿಯಪ್ಪ, 5 ತಿಂಗಳು ಸಾಕಿ, ನಾವು ಸಾಕೋ ಥರ ಸಾಕಿ ಅಂದ್ರೆ ಒಳ್ಳೆಯಾದ್ರೂ ಬಿಸಾಕಿ ಹಾಳು ಮಾಡಬೇಡಿ ಅಂತಲ್ಲ, ಅದನ್ನು ನಾವು ಸಾಕೋ ಥರ ಸಾಕಿ. ದಟ್ ಈಸ್ ದ ಚಾಲೆಂಜ್.